ಎಸ್ ಅಕ್ಬರ್ ಅವರೇ, ಇವತ್ತು ಸಂಜೆ ವೇಳೆ ತಮ್ಮ ಪ್ರೊಟೆಸ್ಟ್ಗಳು ಕೂಡ ನಡೆಯಿತು. ಮೊದಲಿಗೆ ಇದ್ದಂಥದ್ದು ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿರುವಂತಹ ವಿರುದ್ಧವಾಗಿ ತಮ್ಮ ಪ್ರತಿಭಟನೆ ಅಂತ ಹೇಳಿದ್ರೆ, ಅದಾದ ಬಳಿಕ ಇವತ್ತು ಸಂಜೆ ಆಗುವಾಗ ನಿನ್ನೆಯಿಂದ ಪ್ರತಿಭಟನೆಯಲ್ಲಿ ಸ್ವಲ್ಪ ಬದಲಾವಣೆ ಆಯಿತು. ಕೇಸ್ ದಾಖಲಿಸಿರುವಂತಹ ಪೊಲೀಸ್ ಅಧಿಕಾರಿಗಳ ಮೇಲೆ, ಯಾಕಂತ ಹೇಳಿದ್ರೆ ಸುಮೋಟೋ ಕೇಸ್ ವಾಪಸ್ಸನ್ನು ಪಡೆಯಲಾಯಿತು. ಸೊ ಇವತ್ತಿನ ಪ್ರತಿಭಟನೆ ವಿಚಾರ ಹೇಳೋದಾದ್ರೆ ಸುಮೋಟೋ ಕೇಸನ್ನು ವಾಪಸ್ ಪಡೆದಿದ್ದಾರೆ ಪೊಲೀಸರು. ಆಕ್ಚುಲಿ ಮತ್ತೆ ಯಾಕೆ ತಾವು ಪ್ರತಿಭಟನೆಗೆ ಇಳಿಬೇಕಾಯಿತು? ಮತ್ತೆ SDPI ಅನ್ನುವಂತಹ ಒಂದು ಪಕ್ಷವನ್ನ ಪ್ರೊಜೆಕ್ಟ್ ಮಾಡುವಂತಹ ಉದ್ದೇಶದಿಂದ ಮತ್ತು ಮುಸ್ಲಿಂ ಸಮುದಾಯವನ್ನ ಮತ್ತೊಮ್ಮೆ ಅವರಿಗೆ ಪ್ರಮೋಟ್ ಮಾಡುವಂತಹ ದೃಷ್ಟಿಯಿಂದ SDPI ಈ ಒಂದು ಪ್ರೊಟೆಸ್ಟ್ಗೆ ಮುಂದಾಯ್ತಾ? ಹೇಗೆ ನೋಡಿ, ಒಂದು ವಿಷಯ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಬಂದು ಕೂತ್ಕೊಂಡಂತಹ ವಿಷಯ ಇವತ್ತು ಧರ್ಮ ಆಧಾರಿತವಾಗಿ, ಮೊದಲನೇದಾಗಿ ಬೇಜಾರಾಗಿ ಹೇಳ್ತಾ ಇರೋದಂದರೆ, ಇಲ್ಲಿ ನಾವು ಚರ್ಚೆ ಮಾಡಬೇಕಾದದ್ದು ಬೇರೆಯೇ ವಿಷಯ. ಇಲ್ಲಿ ಯಾವುದಂದರೆ ನಮ್ಮ ಸಮಾಜದ ಒಳಿತಿಗಾಗಿ ನಾವು ಮಾಡುವಂಥ ವಿಷಯ ಆಗಿರಬೇಕಿತ್ತು. ಆದರೆ ದುರಾದೃಷ್ಟವಶಾತ್ ನಾವು ಇಂಥ ಚರ್ಚೆಯಲ್ಲಿ ಇಲ್ಲಿ ಭಾಗಿಯಾಗಿದ್ದೇವೆ. ಇಲ್ಲಿ ಇವರು ಹೇಳಿದರು ಟ್ರಾಫಿಕ್ ಜಾಮು ಮತ್ತು ರೋಡ್ಗೆ ಬಂದು ನಮಾಜ್ ಮಾಡಿದ್ದಾರೆ, ಮತ್ತು VHP ಮೇಲೆ ಕೇಸ್ ಮಾಡಿದ್ದಾರೆ, ಇದೆಲ್ಲ ಇವರು ಹೇಳಿದರು. ಇಲ್ಲಿ ನಮಗೆ ಇಲ್ಲಿ ಹೇಳಿಕ್ಕಿರುವಂಥದ್ದು, ಶುಕ್ರವಾರದ ನಮಾಜ್ ಒಂದು ಗಂಟೆಯಿಂದ 2 ಗಂಟೆ ತನಕ ನಡೆಯುವುದಾದರೆ ಅದು ಒಳಗಿನ ಪ್ರವಚನದಲ್ಲಿ ನಡೆಯುವುದು. ಕೇವಲ 4 ರಿಂದ 5 ನಿಮಿಷದ ಹೊತ್ತಿನ ನಮಾಜ್ ಮಾತ್ರ ಅಲ್ಲಿ ನಡೀತಾ ಇರೋದು. ಅದು ಏನಾಗ್ತದೆ ಅಂದರೆ, ಈ ಕ್ರೌಡ್ ಬಂದಾಗ ಒಮ್ಮೊಮ್ಮೆ ಆ ಟೈಮಲ್ಲಿ ಮಾತ್ರ ನಮಾಜ್ ಇರುವುದು. ಬರೇ ಒಂದು 4 ರಿಂದ 5 ನಿಮಿಷ ನಮಾಜ್ ನಡೀತದೆ. ಆ ಟೈಮಲ್ಲಿ ಸ್ವಲ್ಪ ಅಲ್ಲಿ ಸ್ಥಳಾವಕಾಶದ ಕೊರತೆ ಇದ್ದ ಕಾರಣ ಅಲ್ಲಿ 5-10 ಜನ ನಮಾಜ್ ಮಾಡಿದ್ದಾರೆ. ಅಲ್ಲಿ ನಮಗೆ ವಿಡಿಯೋ ಫುಟೇಜಲ್ಲಿ ಕ್ಲಿಯರ್ ಆಗಿ ಗೊತ್ತಿದೆ, ಇದೊಂದು ಒಳಗಿನ ರೋಡು, ಅಲ್ಲಿ ಯಾವುದೇ ಟ್ರಾಫಿಕ್ ಬ್ಲಾಕ್ ಆಗ್ತಾ ಇಲ್ಲ, ಮತ್ತೆ ಯಾರಿಗೂ ತೊಂದರೆ ಆಗ್ತಾ ಇಲ್ಲ. ಅವರು 2-3 ನಿಮಿಷದಲ್ಲಿ ಅವರು ನಮಾಜ್ ಮಾಡಿಕೊಂಡು ಅವರು ಹೋಗಿದ್ದಾರೆ. ಇಲ್ಲಿ ವಿಷಯ ಇರುವುದು, ಇದನ್ನು ವಿಡಿಯೋ ವೈರಲ್ ಮಾಡಿ ಇಲ್ಲಿ ದ್ವೇಷದ ಬೀಜವನ್ನು ಬಿತ್ತಲಿಕ್ಕೆ. ಇಲ್ಲಿ ನಾನು ಹೇಳ್ತೇನೆ, ಇಲ್ಲಿ ಇದನ್ನು ಬಿತ್ತಿದವರು ಹಿಂದೂ ವಿರೋಧಿಗಳು. ಶರಣ್ ಪಂಪೇಲ್ ಹಿಂದೂ ವಿರೋಧಿ, ಅವನು ಪಾಕಿಸ್ತಾನ ಪ್ರೇಮಿ ಆಗಿರ್ಬೇಕು. ಯಾಕಂದ್ರೆ ನೋಡಿ, ಈ ಸುಮೋಟೋ ಕೇಸ್ ಆಗಿದ್ರಿಂದ ಇಲ್ಲಿ ಎಲ್ರಿಗೂ ತೊಂದರೆ. ಒಂದ್ಸಲ ಈ ತರ ಸುಮೋಟೋ ಕೇಸ್ ಹಾಕುದಾದರೆ ಅಲ್ಲಿ ಕಾರ್ ಸ್ಟ್ರೀಟ್ ಅಲ್ಲಿ ಆಗಿರುವಂತಹ ತೇರ್ನ ವಿರುದ್ಧ ಆಗಿರ್ತದೆ, ಮಂಗಳದೇವಿಯಲ್ಲಿ ಆಗುವಂತಹ ಡೈಲಿ ಆಗಿರುವಂತಹ ಪೂಜೆಗಳ ವಿರುದ್ಧ ಆಗಿರ್ತದೆ. ಇವರಿಗೆ ಏನಾಗಿರ್ಬೇಕಂದ್ರೆ ಇಲ್ಲಿ ಭಾರತವ ಇದು ಜಾತ್ಯತೀತವಾಗಿ ಉಳಿಬಾರದು. ಶರಣ್ ಪಂಪೇಲ್ ಅಂತವರಿಗೆ ಇಲ್ಲಿ ಪಾಕಿಸ್ತಾನದಂತಹ ನಂಟಿರ್ಬೇಕು. ಯಾಕಂದ್ರೆ ಪಾಕಿಸ್ತಾನದ ನಂಟಿರೋದು ನಿಮಗೆ, ಅದನ್ನ ಮಾತನಾಡುವಾಗ ಪಾಕಿಸ್ತಾನ ನಾನು ಹೇಳ್ತೇನೆ, ಪಾಕಿಸ್ತಾನ ನೀವು ಮಾತನಾಡುವಾಗ ಮೂಲ ಕಾರಣ ಇವರೇ. ಇಲ್ಲಿ ನೋಡಿ, ಈ ತರ ಚರ್ಚೆ ನಡೆಯುವುದಿಲ್ಲ. ನೀವು ನಾನು ಹೇಳಿದೆನ ಇನ್ನು ಸಂಘಟನೆ ಹೇಗೆ ಬರ್ತದೆ? ಇಂತಹ ಚರ್ಚೆಯಲ್ಲಿ ಚರ್ಚೆ ಸರಿಯಾಗಿ ಪಾಕಿಸ್ತಾನಕ್ಕೆ ಜೈ ಅದಕ್ಕೆ ನೀವು ಸಪೋರ್ಟ್ ಮಾಡಲಿಲ್ವಾ? ಯಾರೀಗ ಪಾಕಿಸ್ತಾನಕ್ಕೆ ಜೈ ಹಾಕಿದವರು ಪಾಕಿಸ್ತಾನದ ಪ್ರೇಮಿಗಳು ಇವರು. ಇಸ್ಲಾಮಿಕ್ ರಾಷ್ಟ್ರವನ್ನು ಮಾಡಲಿಕ್ಕೆ ಯಾಕೆ ಮಾತಾಡಿದ್ರು ಇವರು? ಈ ವಿಷಯ ಸರಿಯಾದ ಚರ್ಚೆಗೆ ಬನ್ನಿ. ಚರ್ಚೆಗೆ ಸರಿಯಾದ ಚರ್ಚೆಗೆ ಬರಲಿ. ಓಕೆ, ಸೊ ಇವತ್ತು ಈ ಒಂದು ಪ್ರಕರಣದಲ್ಲಿ ಅಕ್ಬರ್ ಅವರು ತಾವು ಹೇಳುವ ಪ್ರಕಾರ ಅಲ್ಲ, ನಾನು ಅಕ್ಬರ್ ಸುಮೋಟೋ ಕೇಸ್ ದಾಖಲಿಸಿರುವಂತದ್ದು ಪೊಲೀಸರು. ಈ ಒಂದು ಪ್ರಕರಣ ತಮಗೆ ಏನೀಗ ಪ್ರತಿಭಟನೆ ನಡೆಸ್ತಾ ಇದ್ದೀರಾ, ತಾವುಗಳು ಪ್ರತಿಭಟನೆ ನಡೆಸ್ತಾ ಇರುವಂತದ್ದು ಪೊಲೀಸರ ವಿರುದ್ಧ. ತಮ್ಗೆ ಯಾಕೆ ಬೇಕು ಶರಣ್ ಪಂಪೇಲ್ ಅವರ ವಿಚಾರ? ಇಲ್ಲ, ಅವರಿಂದ ಸುಮೋಟೋ ಕೇಸ್ ದಾಖಲಾಗಿದ್ದು ಶರಣ್ ಪಂಪೇಲ್ ಟ್ವೀಟ್ ನಿಂದಾಗಿ ಶರಣ್ ಟ್ವೀಟ್ ನಿಂದಾಗಿ ಆಗಿದೆ. ನೋಡಿ, ಅವ್ರು ಯಾಕೆ ಹಿಂದೂ ವಿರೋಧಿ ಅಂತ ಹೇಳ್ತೇನೆ. ಇವರಿಗೆ ಎಲ್ಲ ಇಲ್ಲಿರುವಂತಹ ಎಲ್ಲ ಗಣೇಶೋತ್ಸವ ಅಂತೆಲ್ಲ ಇವರಿಗೆ ನಿಲ್ಬೇಕು.
ವಿರೋಧ ಆಗ್ಲಿ ಮತ್ತೊಂದು ಹಿಂದೂಗಳ ಬಗ್ಗೆ ಮಾತಾಡುವ ನೈತಿಕತೆ ನಿಮಗಿಲ್ಲ. ನೈಜ ಹಿಂದೂಗಳು ನೈಜ ಹಿಂದೂಗಳು ಎಲ್ಲ ಇರುವಂತ ಆಗ ನೈಜ ಮುಸಲ್ಮಾನರು ಯಾರು ವಿರೋಧಿಸುವುದಿಲ್ಲ. ಇದನ್ನ ನಾವು ಕೂಡ ವಿರೋಧಿಸುವುದಿಲ್ಲ. ನೈಜವಾದಂತಹ ಒಳ್ಳೆತನದ ಮುಸಲ್ಮಾನರನ್ನ ನಾವು ಕೂಡ ವಿರೋಧಿಸುವುದಿಲ್ಲ. APJ ಅಬ್ದುಲ್ ಕಲಾಂ ಮಾಡಿ ನಾವು ಒಪ್ತೇವೆ, ಪೂಜೆ ಮಾಡ್ತೇವೆ. ಅಲ್ಲ ಅಕ್ಬರ್, ಒಳ್ಳೆ ಮುಸಲ್ಮಾನರು. ಓಕೆ ನರಸಿಂಹ ಓಕೆ ಅಕ್ಬರ್ ಅವರು, ತಾವು ಏನ್ ವಿಚಾರ ಇದೆ ಪೊಲೀಸರು ಇವತ್ತು ತಮ್ಮ ಏನ್ ಪ್ರತಿಭಟನೆ ಇದೆ ಆ ವಿಚಾರವಾಗಿ ಮಾತಾಡಿ. ನೋಡಿ, ಹಿಂದೂಗಳಿಗೆ ನೋಡಿ ಆ ವಿಚಾರ ಅಲ್ಲ ವಿಚಾರಕ್ಕೆ ನಾವು ಇದರ ಮೂಲ ವಿಚಾರಕ್ಕೆ ಬರುವುದಾದ್ರೆ ನಾನು ಹೇಳುದು ಇದನ್ನ ಒಂದು ಪ್ಲಾನ್ ಆಗಿ ಪ್ರೀ ಪ್ಲಾನ್ ಆಗಿ ಹಿಂದೂ ವಿರೋಧಿ. ಯಾಕಂದ್ರೆ ನೋಡಿ ಇವತ್ತು ಅದಕ್ಕೆ ಸುಮೋಟೋ ಕೇಸ್ ಹಾಕ್ತಾರೆ, ಡೈಲಿ ಇನ್ನು 50-60 ಕೇಸ್ ಹಾಕಬಹುದು. ಅಲ್ಲಿ ಇದರಿಂದ ಏನಾಗ್ತದೆ ಅಂದ್ರೆ ಇದರಿಂದ ನಮ್ಮ ನಡುವಿನ ಕಂದಕ ಸೃಷ್ಟಿ ಆಗ್ತದೆ. ನರಸಿಂಹ ಒಂದೇ ನಿಮಿಷ ಅಕ್ಬರ್ ಅವರೇ, ಹಿಂದೂ ವಿರೋಧಿ ಅಂತ ಹೇಳ್ತಾ ಇದ್ದೀರಾ, ಹಾಗಾದ್ರೆ ನಾನು ಕೂಡ ಹೇಳ್ಬೋದು ಇವತ್ತು SCP ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಲ್ಲ, ತಾವು ಕೂಡ ಆಕ್ಚುಲಿ ಮುಸಲ್ಮಾನ ವಿರೋಧಿ. ಯಾಕಂತ ಹೇಳ್ತೀನಿ ಕೇಳಿ. ಮುಸಲ್ಮಾನರ ಪ್ರಕಾರ ಒಂದು ಶುಕ್ರವಾರದ ನಮಾಜ್ ಅಂತ ಹೇಳಿದ್ರೆ ಆ ನಮಾಜಿನ 5 ನಿಮಿಷ ಏನಂತ ಹೇಳ್ತೀರಲ್ವಾ, ಅದಕ್ಕಿಂತ 15 ನಿಮಿಷ ಮುಂಚೆ ಪ್ರವಚನ ಅಂತ ನಡೆಯುತ್ತೆ. ಆ ಪ್ರವಚನದಲ್ಲಿ ಭಾಗಿಯಾದಂತ ಮುಸಲ್ಮಾನ ಮಾತ್ರ ಆತ ನೈಜವಾದ ಮುಸಲ್ಮಾನ ಮತ್ತು ಆತನಿಗೆ ನಮಾಜ್ ಮಾಡೋದಕ್ಕೆ ಅಧಿಕಾರ ಇರುವಂತದ್ದು. ಅದನ್ನ ಮಾಡಿ 3 ನಿಮಿಷದ ನಮಾಜಿಗೋಸ್ಕರ ರಸ್ತೆಯಲ್ಲಿ ಬರುವಂತದ್ದು ಅದು ನೈಜ ಮುಸಲ್ಮಾನ ಅಲ್ಲ. ಅಂದ್ರೆ ನೀವೇನ್ ಹೇಳ್ತಾ ಇದ್ದೀರಿ? ಹಿಂದೂ ವಿರೋಧಿ ಅಂತ ಹೇಳ್ತಾ ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.